ನಮಸ್ತೆ ಸರ್. ನಮಸ್ತೆ. ನನ್ನ ಹೆಸರು ಬೆಳೆಯೋದಕ್ಕೆ ಆತರ ಪಡಬೇಡಿ. ಬೆಳೆದ್ಮೇಲೆ ಇಲ್ಲಿ ಬಂದು ಬರ್ಬೇಕಾಗುತ್ತೆ. ಅದೇ ಹೇಳ್ತಾ ಇದ್ದೀನಿ. ಆರಾಮಾಗಿ ಬೆಳೀರಿ, ಅನುಭವಿಸ್ಕೊಂಡು ಬೆಳೀರಿ, ಪ್ರೀತಿಯಿಂದ ಬೆಳೀರಿ. ಮತ್ತೆ ಈ ಟೈಮ್ ಸಿಗೋದಿಲ್ಲ. ಫೇಲ್ ಆಗಿಲ್ಲ. ಶಕ್ತಿನ ತೂಕು ತೂವೊಡೆ ಪೊರ್ಲುದ ನಮ್ಮ ಈ ಶಕ್ತಿನ ತೂಕು 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 ಶಕ್ತಿನ ತೂಕು ದೇವಳದ ಆಡಳಿತ ಮಂಡಳಿಯ ಅಧ್ಯಕ್ಷರು, ಶ್ರೀ ಕ್ಷೇತ್ರ ಕಟೀಲ್ನ ಆನುವಂಶಿಕ ಮುಕ್ತೇಶ್ವರರು, ನಮ್ಮ ಕೊಳತ್ತೂರು ಸನತ್ ಕುಮಾರ್ ಶೆಟ್ಟಿ ಅವರು ಪುಷ್ಪಗುಚ್ಛವನ್ನ ಮತ್ತು ದೇವರ ದರ್ಶನ ಗ್ರಂಥವನ್ನ ನೀಡಿ ಅವರನ್ನ ಗೌರವಿಸ್ತಾ ಇದ್ದಾರೆ. ತುಂಬಾ
ಸುದೀಪ್ ಅವರ ಚಪ್ಪಾಳೆ ನನಗೆ ಬರ್ತಾ ಇಲ್ಲ, ನೀವೇ ಆಕ್ಟಿಂಗ್ ಹೀರೋ. ಒಂದೇ ಒಂದು ಸರ್, ನನ್ನ ಹೆಸರು ಸಂದೀಪ್ ಅಲ್ಲ, ಸುದೀಪ್. ಸ್ಪೀಚ್ ಕೊಟ್ಟರು, ಖಂಡಿತವಾಗ್ಲು ಆ ಮಟ್ಟಕ್ಕೆ ನಾವು ಇನ್ನು ತಲುಪಿದ್ದೀವಿ ಅಂತ ನಾನು ಅನ್ಕೊಳ್ಳಲ್ಲ. ಕೆಲಸ ಸಿಕ್ಕಾಪಟ್ಟೆ ಇರುತ್ತೆ, ಮಾಡೋದೇ ಇರುತ್ತೆ. ಎಲ್ಲರಿಗಿಂತ ಹೆಚ್ಚಾಗಿ ನಿಮ್ಮಂತೂ ಮುಖಗಳನ್ನ ನೋಡಿ ನಿಮ್ಮ ಚಪ್ಪಾಳೆಗಳನ್ನ ತಗೊಂಡಾಗ ಮತ್ತೆ ಮನೆಗೆ ಹೋಗಿ ಇನ್ನೊಂದಿಷ್ಟು ಕೆಲಸ ಮಾಡ್ತಿದ್ದೀವಿ. ಇಲ್ಲಿ ಬರ್ತಿದ್ದಾಗಲೇ ಒಬ್ಬ ಸ್ನೇಹಿತರು ಕೂಡ ಮನೆ ಕರ್ಕೊಂಡು ಹೊಟ್ಟೆ ತುಂಬಾ ತಿಂಡಿ ಮಾಡಿದ್ದಾರೆ, ಇಲ್ಲೇ ಕೂತಿದ್ದಾರೆ. ಪ್ರೀತಿಗಲ್ಲ, ಬಟ್ ಥ್ಯಾಂಕ್ಸ್ ಹೇಳಬೇಕು. ಬಿಕಾಸ್ ಅವರಿಂದ ನಾನು ಫಸ್ಟ್ ಟೈಮ್ ಬರೋಕ್ಕಾಯ್ತು, ಅವಕಾಶ ಸಿಕ್ತು. ಇಲ್ಲಿ ಕಾಲಿಟ್ಟಿದ್ದ ಹಾಗೇನೆ ಫಸ್ಟ್ ಆಫ್ ಆಲ್ ಅವರು ಬಹಳ ಪಾಸಿಟಿವ್ ಫೀಲಿಂಗ್ ಬಂದಿದೆ. ಅವರು ಫ್ರೀ ಆಗೋದು ಫೀಲ್ ಆಗಿದ್ದು ಒಂದು ಸಿಂಪಲ್ ದೇವಸ್ಥಾನ. ಆ ಸಿಂಪಲ್ ದೇವಸ್ಥಾನದಲ್ಲಿ ಇರುವಂತಹ ಒಂದು ಸಿಂಪ್ಲಿಸಿಟಿ ನಮಗೆ ಆಕರ್ಷಣೆ ಅಂತ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಅಂಡ್ ಮತ್ತೆ ಮತ್ತೆ ಬರಬೇಕು ಅಂತ ಅನಿಸುತ್ತೆ. ಹೆಚ್ಚಾಗಿ ಈ ಒಂದು ಅವಕಾಶಕ್ಕೆ ನಾನು ಈ ಒಂದು ಸಂದರ್ಭದಲ್ಲಿ ಕರೆದು ಈ ಮಟ್ಟಿಗೆ ನಾವು ಅತಿಥಿ ಸೇವೆ ಸಿಗುತ್ತೆ ಅಂದರೆ ನಾವು ಈ ಪ್ರೀತಿ ಸಂಪಾದಿಸೋದಕ್ಕೆ ಸರ್ ಒಳ್ಳೆ ಓಡಾಡೋದು ಎಲ್ಲ ಥರದ ಈ ಪ್ರೀತಿಗೆ ಥ್ಯಾಂಕ್ ಯು ಅಂತ ಹೇಳಿದ. ಕಮಿಟ್ ಆಗಿದ್ದೀರ ಮನೆಯವರೆಲ್ಲ ಬಂದಾಗ ಮತ್ತೆ ಮತ್ತೆ ಅದೇ ಥರ ಊಟ ಹಾಕ್ತೀನಿ ಅಂತ ಬರೀಬೇಕು. ನನಗೆ ಇಲ್ಲಿ ಊರಿಗೆ ಇಷ್ಟು ಪ್ರೀತಿಯಲ್ಲಿ ಸ್ವಾಗತಿಸಿದ್ದಕ್ಕೆ, ಇಂಥ ದೊಡ್ಡ ಸಾಧಕರ ಮಧ್ಯದಲ್ಲಿ ಕೂರಿಸಿದ್ದಕ್ಕೆ, ಇಷ್ಟು ಪ್ರೀತಿಯಿಂದ ಸನ್ಮಾನ ಮಾಡಿದ್ದಕ್ಕೆ, ಇಷ್ಟು ಪ್ರೀತಿಯಿಂದ ನಕ್ಕು ನಲಿದು ನನಗೆ ಹಾರೈಸಿದ್ದಕ್ಕೆ ಥ್ಯಾಂಕ್ ಯು ಸೊ ಮಚ್. ನೀವ್ ಹೇಳಿದ್ರೆ ಚಂದ ಅಲ್ಲ. ಇಷ್ಟೇ ಸಂಸ್ಥೆ ಇವ್ರು ಹೇಳಿದ ಹಾಗೆ ಬೆಳೀತಾ ಇದೆ. ಎಷ್ಟೋ ಜನ ಸರ್ವಿಸಸ್ ಮಾಡ್ತಾ ಇದ್ದಾರೆ, ಎಷ್ಟೋ ಕೋಟಿ ಹಾಕಿ ಒಂದು ಸಂಸ್ಥೆಯನ್ನ ಕಟ್ಟೋದಕ್ಕೆ ಎಷ್ಟೋ ಜನ ಇದರಲ್ಲಿ ಬೆನ್ನೆಲುಬಾಗಿ ನಿಂತಿದ್ದಾರೆ. ಅದು ಮುಖ್ಯ ಅಲ್ಲ. ಯಾವಾಗಲೂ ಫೌಂಡೇಶನ್ ಬಂದ್ಬಿಟ್ಟು ಒಂದು ಬಿಲ್ಡಿಂಗ್ ಕಟ್ಬೋದು, ದುಡ್ಡು ಒಂದು ಸ್ಕೂಲನ್ನು ಕಟ್ಬೋದು,
ಅದಕ್ಕೆ ಜೀವ ತುಂಬೋದು ನೀರು. ಓಕೆ, ಸೊ ಆ ಸ್ಕೂಲ್ ಚೆನ್ನಾಗಿರ್ಬೇಕು ಅಂದ್ರೆ ಶಿಕ್ಷಕರಲ್ಲ, ವಿದ್ಯಾರ್ಥಿಗಳು ತಾವು ಚೆನ್ನಾಗಿದ್ದರೆ ಮಾತ್ರ ಶಿಕ್ಷಕರಿಗೆ ಒಂದು ಬೆಲೆ, ಒಂದು ಜೀವ, ಅಂಡ್ ಅದು ಕೂಡ ಒಂದು ಕಲೆ. ಇಲ್ಲಿ ನಾನು ಈ ಹಬ್ಬದಲ್ಲಿ ನಾನು ಹೇಳೋದು, ಚೆನ್ನಾಗಿ ಎಂಜಾಯ್ ಮಾಡಿ. ಸ್ಕೂಲ್ ಡೇಸ್ ಆಗಲಿ ಮತ್ತೆ ಈ ದಿನಗಳು ಮತ್ತೆ ಬರಲ್ಲ, ಇವತ್ತಾಗಿದ್ದು ಮತ್ತೆ ನಾಳೆ ಸಿಗಲ್ಲ. ಓಕೆ, ಎಲ್ಲರೂ ಒಂದು ನೆನಪಿಟ್ಕೊಳ್ಳಿ, ಸಮಯ ಅನ್ನೋದು ಮತ್ತೆ ಸಿಗೋದಿಲ್ಲ. ಇದ್ದಾಗ ಜಸ್ಟ್ ಎಂಜಾಯ್. ಥ್ಯಾಂಕ್ ಯು ಸೊ ಮಚ್. ಫೇಲ್ ಆಗಿಲ್ಲ. ನಮಸ್ತೆ. ನಮಸ್ತೆ. ನನ್ನ ಹೆಸರು ರೆಡ್ಡಿ. ನಾವು ಯುವಜನತೆ ಹಾಗೂ ವಿದ್ಯಾರ್ಥಿಗಳಿಗೆ ತಾವು ಕೊಡುವ ಸಂದೇಶ: ಬೆಳೆಯೋದಕ್ಕೆ ಆತರ ಕೊಡಬೇಡಿ, ಬೆಳೆದ್ಮೇಲೆ ಈ ಬಂದು ಬರ್ಬೇಕಾಗುತ್ತೆ. ಅದೇ ಹೇಳ್ತಾ ಇದ್ದೀನಿ, ಆರಾಮಾಗಿ ಬೆಳೀರಿ, ಅನುಭವಿಸ್ಕೊಂಡು ಬೆಳೀರಿ, ಪ್ರೀತಿಯಿಂದ ಬೆಳೀರಿ, ಮತ್ತೆ ಈ ಟೈಮ್ ಸಿಗೋದಿಲ್ಲ. ಥ್ಯಾಂಕ್ ಯು ಸರ್. ಸಮ್ಮೇಳನ ಅಧ್ಯಕ್ಷರ ಅನುಮತಿಯೊಂದಿಗೆ ಧನ್ಯವಾದ ಸಮರ್ಪಣೆ ಶ್ರೀ ಸಾಯಿನಾಥ್ ಶೆಟ್ಟಿಯವರಿಂದ. ಕಾರ್ಯಕ್ರಮದ ಕೊನೆಯ ಹಂತದಲ್ಲಿದ್ದೇವೆ ಬಂಧುಗಳೇ.